ಆತ್ಮೀಯ ಬಂಧುಗಳೇ, 178ನೇ ಕನ್ನಡ ಪತ್ರಿಕಾ ದಿನಾಚರಣೆಯ ಸಂಬಂಧಪಟ್ಟು ಎಲ್ಲರಿಗೂ ಕೂಡ ಶುಭಾಶಯಗಳೊಂದಿಗೆ ಆತ್ಮೀಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಧಾನ ಕಿಟ್ಟೆಲ್ ಅಭಿವೃದ್ಧಿ ಅಧ್ಯಯನ ಕೇಂದ್ರ ಇದರ ಆಶ್ರಯದಲ್ಲಿ ಹೊರತಂದಿರುವಂಥ ಮಾತುಕತೆ ಸರಣಿ ಕಾರ್ಯಕ್ರಮದ 7ನೇ ಕಂತಿನಲ್ಲಿ ಕನ್ನಡ ಪತ್ರಿಕಾ ದಿನಾಚರಣೆಯ ಸಂಬಂಧಪಟ್ಟು ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸ್ತೇನೆ. ಪತ್ರಿಕೋದ್ಯಮ ಎಂಬುದು ಸಂವಿಧಾನದ 4ನೇ ಅಂಗ. ಅದೊಂದು ವೃತ್ತಿ, ಅದೊಂದು ಶಿಸ್ತು ಅಲ್ಲದೆ ಕಾನೂನಿನ ಚೌಕಟ್ಟಿನೊಳಗೆ ಸಾಮಾಜಿಕ ಮುಖಬಿಂಬದ ಮೂಲಕ ಜನರ ಧ್ವನಿಯಾಗಿ ಪಾರಂಪರಿಕವಾಗಿ ತನ್ನ ಮೇಲಿರುವ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರುವಂಥ ಒಂದು ಸ್ತಂಭ. ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿ ವರ್ಷ ಜುಲೈ 1 ಪತ್ರಿಕಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಕನ್ನಡ ಪತ್ರಿಕೋದ್ಯಮದ ಹುಟ್ಟು ಬೆಳವಣಿಗೆಯ ಗತ ವೈಭವದ ಸಾಹಸವನ್ನು ಸ್ಮರಣೆಗೆ ತಂದುಕೊಂಡು ಮೆಲುಕು ಹಾಕುವುದು, ಜನಸಾಮಾನ್ಯರಿಗೆ ಪತ್ರಿಕೋದ್ಯಮದ ಪರಿಚಯ ಮಾಡಿಸುವುದು ಮತ್ತು ಕಾಲದ ಸ್ಥಿತ್ಯಂತರದಲ್ಲಿ ಆಗಬೇಕಾಗಿರುವಂಥ ಬದಲಾವಣೆಗಳ ಬಗ್ಗೆ ಮತ್ತು ಹೊಸ ವಿಚಾರ ಹಾಗೂ ಭಾವನೆಗಳ ಕುರಿತು ಮಾನನಶೀಲರಾಗುವುದು ಇದರ ಮುಖ್ಯ ಉದ್ದೇಶ. ಕನ್ನಡ ಪತ್ರಿಕೋದ್ಯಮವು ಬಾಸೆಲ್ ಮಿಷನ್ ಸಂಸ್ಥೆಯ ಮೂಲಕ 1843 ಜುಲೈ 1 ಆರಂಭಗೊಂಡ ಮಂಗಳೂರು ಸಮಾಚಾರ ಎಂಬ ಹೆಸರಿನಲ್ಲಿ ಪ್ರಾರಂಭಗೊಂಡ ಕನ್ನಡ ಪತ್ರಿಕೆಯ ಮೂಲಕ ಆರಂಭವಾಗಿದೆ. ಈ ಕಾರಣಕ್ಕಾಗಿಯೇ ಪ್ರತಿ ವರ್ಷ ಜುಲೈ 1 ಪತ್ರಿಕಾ ದಿನವನ್ನಾಗಿ ಆಚರಿಸ್ತಾರೆ. ಯುರೋಪ್ ಖಂಡದಲ್ಲಿ ಮುದ್ರಣದ ಪ್ರಭಾವವು 15ನೇ ಶತಮಾನದ ಕಾಲದಿಂದ, ಅಂದರೆ ಕ್ರಿಸ್ತಶಕ 1440ರಲ್ಲಿ ಜರ್ಮನಿಯ ಜಾನ್ ಗುಟೆನ್ಬರ್ಗ್ ಎಂಬಾತನು ಎರಕ ಹೊಯ್ದ ಅಚ್ಚುಮೊಳೆ ತಯಾರಿಸಿ ಪವಿತ್ರ ಗ್ರಂಥ ದಿ ಬೈಬಲನ್ನು ದಪ್ಪನೆಯ ಹಾಳೆಯ ಮೇಲೆ ಮುದ್ರಿಸಿದ ದಿನದಿಂದ ಕಂಡುಬಂದರೆ, ನಮ್ಮ ರಾಜ್ಯದಲ್ಲಿ ಈ ವ್ಯವಸ್ಥೆಗೆ 1.5 ಶತಮಾನದ ಇತಿಹಾಸ ಇದೆ. ಮುದ್ರಣ ಯಂತ್ರದ ಆವಿಷ್ಕಾರವು ನಾಗರಿಕತೆಯ ಬೆಳವಣಿಗೆಯ ವಿವಿಧ ಮಜಲಿನಲ್ಲಿ ತರಂಗವನ್ನು ಸೃಷ್ಟಿಸುವುದರೊಂದಿಗೆ ಜ್ಞಾನದಾಹವನ್ನು ತಣಿಸುವಂಥ ಒಂದು ಪ್ರಮುಖ ಸೆಲೆಯಾಯಿತು. ಬಾಸೆಲ್ ಮಿಷನರಿ ರೆವರೆಂಡ್ ಹೆರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್ ಇವರನ್ನು ಕನ್ನಡ ಪತ್ರಿಕೋದ್ಯಮದ ಮೂಲಪುರುಷ ಎಂದು ಕರೆಯಲಾಗುತ್ತದೆ. 1841ರಲ್ಲಿ ರೆವರೆಂಡ್ ಜಾನ್ ವೈಗಲ್ ಎಂಬ ಬಾಸೆಲ್ ಮಿಷನರಿಯು ಕರಪತ್ರವೊಂದನ್ನು ಮುದ್ರಿಸಲು ಮುಂಬೈಗೆ ಹೋದವರು ಮುದ್ರಣ ಯಂತ್ರದೊಂದಿಗೆ ಮಂಗಳೂರಿಗೆ ಹಿಂತಿರುಗಿದರು. ಈ ಹಿನ್ನೆಲೆಯಲ್ಲಿ 1841 ಫೆಬ್ರವರಿ ತಿಂಗಳಲ್ಲಿ ಮಂಗಳೂರಿನ ಬಲ್ಮಠದಲ್ಲಿ ಬಾಸೆಲ್ ಮಿಷನ್ನ ಪ್ರಥಮ ಮುದ್ರಣಾಲಯ ಮತ್ತು ಪ್ರಕಾಶನ ವಿಭಾಗ ಆರಂಭವಾಯಿತು. ಆ ದಿನದಲ್ಲಿ ಮತ್ತು ಮುಂದಿನ 50 ವರ್ಷಗಳ ಕಾಲ ಅದು ಇಡೀ ದಕ್ಷಿಣ ಭಾರತದಲ್ಲಿನ ಏಕೈಕ ಮುದ್ರಣಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಂತರದ 10 ವರ್ಷಗಳ ಕಾಲ ಕಲ್ಲಚ್ಚಿನ ಮುದ್ರಣವೇ ಮುಂದುವರಿಯಿತು. ಆದರೆ ನಂತರ 1852ರಲ್ಲಿ ಮುದ್ರಣ ತಜ್ಞನಾದ ಜಾರ್ಜ್ ಪ್ಲೆಬ್ಸ್ಟ್ ಎಂಬಾತನ ಜವಾಬ್ದಾರಿಯಲ್ಲಿ ಬಿಡಿ ಮೊಳೆಗಳ ಮುದ್ರಣವನ್ನು ಆರಂಭಿಸಲಾಯಿತು. ಅಲ್ಲದೆ ಅನಂತರದ ದಿನಗಳಲ್ಲಿ ಟೈಪೋಗ್ರಾಫಿಕ್ ಮುದ್ರಣ ಮತ್ತು 1904ರಲ್ಲಿ ಬಣ್ಣದ ಮುದ್ರಣವನ್ನು ಮಂಗಳೂರಿನ ಬಾಸೆಲ್ ಮಿಷನ್ ಪ್ರೆಸ್ಸಿನಲ್ಲಿ ಮಾಡಲಾಗುತ್ತಿತ್ತು. ಬಾಸೆಲ್ ಮಿಷನ್ ಪ್ರೆಸ್ ಪುಸ್ತಕಗಳ ಮುದ್ರಣದೊಂದಿಗೆ ತನ್ನ ಪ್ರಕಾಶನ ವಿಭಾಗವನ್ನು ಕೂಡ ಹೊಂದಿತ್ತು. ಈ ಪ್ರಕಾಶನ ವಿಭಾಗದ ಮೂಲಕ ಕನ್ನಡ ಸಾಹಿತ್ಯ ಕೃಷಿಯಲ್ಲಿ ಮೊದಲಿಗನಾಗಿ ತನ್ನನ್ನು ತೊಡಗಿಸಿಕೊಂಡ ಡಾಕ್ಟರ್ ಹೆರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್ 1843ರಲ್ಲಿ ಮಂಗಳೂರ ಸಮಾಚಾರ ಎಂಬ ಕನ್ನಡದ ಪ್ರಥಮ ಪತ್ರಿಕೆಯನ್ನು ಪ್ರಕಟಿಸುವುದರ ಮೂಲಕ ಪ್ರಥಮ ಕನ್ನಡ ಪತ್ರಿಕೆಯನ್ನು ಪ್ರಕಟಿಸಿದ ಹೆಗ್ಗಳಿಕೆ ಬಾಸೆಲ್ ಮಿಷನ್ಗೆ ಸಲ್ಲಲು ಕಾರಣಕರ್ತರಾಗಿದ್ದಾರೆ. ಡಾಕ್ಟರ್ ಮೋಗ್ಲಿಂಗ್ ಕನ್ನಡ ಭಾಷೆಯ ಲಿಪಿಯನ್ನು ಸುಧಾರಿಸಲು ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಒತ್ತಕ್ಷರಗಳಿಲ್ಲದೆ ಅವರು ಬರೆದ ಕೂರ್ಗ್ ಮೆಮಾಯರ್ ಮತ್ತು ರಾಜೇಂದ್ರ ನಾಮೆ ಎಂಬ 2 ಕೃತಿಗಳು
ಕೊಡಗಿನ ಇತಿಹಾಸ ಮತ್ತು ಜನಜೀವನದ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಅವರು ಸಲ್ಲಿಸಿದ ಸೇವೆಯನ್ನು ಗುರುತಿಸಿದ ಜರ್ಮನಿಯ ಟ್ಯೂಬಿಂಗ್ಟನ್ ವಿಶ್ವವಿದ್ಯಾನಿಲಯವು 1858ರಲ್ಲಿ ಮೊಗ್ಲಿಂಗ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿತು. ಇದು ಕನ್ನಡ ಭಾಷೆಯ ಸಾಹಿತ್ಯಕ್ಕಾಗಿ ಪಡಕೊಂಡಂಥ ಮೊದಲ ಡಾಕ್ಟರೇಟ್ ಪದವಿ. ಮಂಗಳೂರು ಸಮಾಚಾರ ಪತ್ರಿಕೆಯ ಪ್ರಕಟಣೆಯ ಉದ್ದೇಶ ಏನು ಎಂಬುದನ್ನು ಕೂಡ ಪತ್ರಿಕೆಯಲ್ಲಿ ನೀಡಲಾಗಿದೆ. ಪತ್ರಿಕೆಗಳ ಮೂಲಕ ಜಿಲ್ಲೆಯ ಜನರಿಗೆ ಪ್ರಪಂಚದ ಜ್ಞಾನವನ್ನು ತಲುಪಿಸುವುದು, ಸುಳ್ಳು ಸುದ್ದಿ ಹರಡುವುದನ್ನು ತಡೆಯುವುದು ಮತ್ತು ಜನರಲ್ಲಿ ಓದುವ ಅಭಿರುಚಿಯನ್ನು ಬೆಳೆಸುವುದು, ಕೊಲೆ, ಸುಲಿಗೆ, ದರೋಡೆಗಳಂಥ ಕೃತ್ಯಗಳಿಂದ ಆಗುವಂಥ ಅನಾಹುತಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಈ ಪತ್ರಿಕೆಯ ಮುಖ್ಯ ಉದ್ದೇಶವಾಗಿತ್ತು ಎಂದು ಅದರಲ್ಲಿ ತಿಳಿಸಲಾಗಿದೆ. ದೇಶೀಯ ಸುದ್ದಿಗಳೊಂದಿಗೆ ವಿದೇಶದ ಬಗ್ಗೆ ಕೂಡ ಸಾಕಷ್ಟು ಸುದ್ದಿಗಳನ್ನು ಮಂಗಳೂರು ಸಮಾಚಾರ ಪತ್ರಿಕೆಯಲ್ಲಿ ಪ್ರಕಟಿಸಲಾಗುತ್ತಿತ್ತು. ಕನ್ನಡ ಇಂಗ್ಲಿಷ್ ನಿಘಂಟು ಸಹಿತ ಹಲವು ನೂರು ಕನ್ನಡ ಗ್ರಂಥಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಹಿರಿದಾದ ಸ್ಥಾನದಲ್ಲಿರುವ ರೆವರೆಂಡ್ ಡಾಕ್ಟರ್ ಜಾರ್ಜ್ ಫರ್ಡಿನೆಂಡ್ ಕಿಟ್ಟೆಲ್ ಕೂಡ ಇದೇ ಬಾಸೆಲ್ ಮಿಷನ್ ಸಂಸ್ಥೆಗೆ ಸೇರಿದ್ದು, ಅವರ ಎಲ್ಲ ಕೃತಿಗಳು ಕೂಡ ಬಾಸೆಲ್ ಮಿಷನ್ನ ಪ್ರಕಾಶನ ವಿಭಾಗದ ಮೂಲಕ ಹೊರಬಂದಿದೆ. ಡಾಕ್ಟರ್ ಕಿಟ್ಟೆಲ್ ರವರು ಕೂಡ 1862ರಲ್ಲಿ ವಿಚಿತ್ರ ವರ್ತಮಾನ ಸಂಗ್ರಹ ಎಂಬ ಪಾಕ್ಷಿಕವನ್ನು ಪ್ರಕಟಿಸಿದ್ದಾರೆ. ಈ ಪತ್ರಿಕೆಯಲ್ಲಿ ದೇಶ ವಿದೇಶಗಳ ವರ್ತಮಾನಗಳು, ಹೊಸ ಶೋಧಗಳು, ಖ್ಯಾತ ಕೃತಿಗಳ ಆಯ್ದ ಲೇಖನ, ಕವಿತೆಗಳು, ನೀತಿಕಥೆಗಳು ಮತ್ತು ಅಚ್ಚರಿಯ ಘಟನೆಗಳನ್ನು ವರದಿ ಮಾಡಲಾಗುತ್ತಿತ್ತು. ಅದರೊಂದಿಗೆ ಇಂಗ್ಲಿಷ್ ಕವಿತೆಗಳು ಮತ್ತು ದಾಸರ ಪದಗಳನ್ನು ಕೂಡ ಈ ಪತ್ರಿಕೆಯಲ್ಲಿ ಸೇರಿಸಲಾಗುತ್ತಿತ್ತು. ಸುಧಾನ ಕಿಟ್ಟೆಲ್ ಕೇಂದ್ರವಿರುವ ಜಾಗದಲ್ಲಿಯೇ ಕಿಟ್ಟೆಲ್ ರವರು ವಾಸವಾಗಿದ್ದರು ಹಾಗೂ ಓಡಾಡಿಕೊಂಡಿದ್ದರು. ಅಲ್ಲದೆ ಅಲ್ಲಿಯೇ ಕೆಲವು ವರ್ಷ ಕನ್ನಡ ಸಾಹಿತ್ಯದ ಕೃಷಿಯನ್ನು ಮಾಡಿದ್ದಾರೆನ್ನುವುದು ಈ ಸಂಸ್ಥೆಗೆ ಹೆಮ್ಮೆಯ ವಿಚಾರ. ಹೀಗೆ ಆರಂಭಗೊಂಡ ಮುದ್ರಣ ಕಲೆ ಮತ್ತು ಪತ್ರಿಕೆಗಳು ಪತ್ರಿಕಾ ಸಾಹಿತ್ಯಕ್ಕೆ ಭದ್ರ ತಳಪಾಯ ಹಾಕುವುದರೊಂದಿಗೆ ಮಾನವನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ಮತ್ತು ಜನರನ್ನು ಹತ್ತಿರಕ್ಕೆ ತಂದಿದೆ. ಕನ್ನಡ ಪತ್ರಿಕೆಗಳು ನಾಗರಿಕತೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಯಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಕರ್ನಾಟಕ ಏಕೀಕರಣ ಮತ್ತು ಇತರ ಹೋರಾಟಗಳಲ್ಲಿ, ಸಾಮಾಜಿಕ ಅರಿವು ಮೂಡಿಸುವಲ್ಲಿ, ಜನರ ನೋವಿನ ಕೂಗನ್ನು ಅಧಿಪತಿಗಳ ಸನ್ನಿಧಾನಕ್ಕೆ ತಲುಪಿಸುವಲ್ಲಿ ಜನರ ಧ್ವನಿಯಾಗಿ ಸಾಮಾಜಿಕ ಮುಖದಿಂದ ಕಾರ್ಯನಿರ್ವಹಿಸಿವೆ. ಆದರೆ ಕಾಲದ ಸ್ಥಿತ್ಯಂತರದಲ್ಲಿ ಹಲವು ಮನ್ವಂತರ ಪರ್ವಗಳನ್ನು ಕಂಡಿರುವ ಕನ್ನಡ ಪತ್ರಿಕೆಗಳು ಪ್ರಚಲಿತ ದಿನಮಾನದಲ್ಲಿ ವರದಿಗಳ ಸತ್ಯನಿಷ್ಠತೆ, ವಸ್ತುನಿಷ್ಠತೆ ಮತ್ತು ನಿಖರತೆಯ ಬಗ್ಗೆ ಹಾಗೂ ಜನರ ನೋವಿನ ಧ್ವನಿಗೆ ಧ್ವನಿಯಾಗಿ ಪಾರಂಪರಿಕವಾಗಿ ತಾನು ನಿರ್ವಹಿಸಬೇಕಾದ ಕರ್ತವ್ಯಗಳ ಬಗ್ಗೆ ಮತ್ತೆ ಸಿಂಹಾವಲೋಕನ ಮಾಡುವಂಥ ಅಗತ್ಯ ಇದೆ. ಎಲ್ಲ ಭಾಷೆಯ ಪತ್ರಿಕೆಗಳಿಗೂ ಇದು ಅನಿವಾರ್ಯ ಹಾಗೂ ಅದುವೇ ಪತ್ರಿಕಾ ದಿನಾಚರಣೆಯ ಮೂಲ ಉದ್ದೇಶ. 178ನೇ ಕನ್ನಡ ಪತ್ರಿಕಾ ದಿನಾಚರಣೆಯ ಸಂಬಂಧಪಟ್ಟು ಹೊರತಂದಿರುವಂಥ ಈ ವಿಡಿಯೋವನ್ನು ಎಲ್ಲರೂ ಕೂಡ ವೀಕ್ಷಿಸಿ, ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ ಎಂಬ ಭಿನ್ನದೊಂದಿಗೆ ಎಲ್ಲರಿಗೂ ಕೂಡ ಪತ್ರಿಕಾ ದಿನಾಚರಣೆಯ ಶುಭಾಶಯವನ್ನು ಸಲ್ಲಿಸುವುದರೊಂದಿಗೆ ವಂದನೆಯನ್ನು ಸಲ್ಲಿಸ್ತೇನೆ.